ಹಲೋ ಗಾಯ್ಸ್, ನಾವಿವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಕಾಲೇಜಲ್ಲಿ ಇರುವುದಕ್ಕಿಂತ ಹೆಚ್ಚು ಟೈಮಿಗೆ ಹೋಗೋದ್ರಲ್ಲಿ, ಬಸ್ಸಿಗೆ ಕಾಯೋದ್ರಲ್ಲಿ, ಬಸ್ಸಲ್ಲಿ ಹೋಗೋದ್ರಲ್ಲಿ ಇಷ್ಟರಲ್ಲಿ ಟೈಮ್ ವೇಸ್ಟ್ ಅಂತಲ್ಲ, ಎಂತ ಹೇಳೋದು, ಅನಿವಾರ್ಯ ಆಗಲೇಬೇಕು. ಹಾಗೆ ಒಂದು ದಿನ ಹೀಗೆ ಇತ್ತು. ಸರಿ ಸರಿ ಸರಿ, ಒಂದು ನಿಮಿಷ, ಓಡಬೇಕು. ಗುರುವೇ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ತು ಹೇಗಿದ್ದೀರಾ? ಎಲ್ಲರೂ ಆರಾಮಲ್ಲ ಅಂತ ಗೊತ್ತುಂಟಾ? ನಾನಿವಾಗ ಕಾಲೇಜಿಗೆ ಹೋಗ್ತಾ ಇದ್ದೇನೆ. ನೋಡಿ, ಎಲ್ಲರೂ ಹೇಳ್ತಾರೆ ಈ ಕಾಲೇಜ್ ಲೈಫಲ್ಲಿ ಭಾರಿ ಖುಷಿ ಅಂತ. ಆದರೆ ನಿಜ ಕಾಲೇಜ್ ಲೈಫ್ ಅನ್ನುಂಟಲ್ಲ, ನನ್ನ ಹಾಗೆ ಅನುಭವಿಸಿದವರಿಗೆ ಸಾಕಾಗಿ ಹೋಗ್ತದೆ. ಅಂದರೆ ನಾನು ಹೇಳೋದು ಈ ಪೇಟೆಯಲ್ಲಿದ್ದವರಿಗೆ ಅಂತಲ್ಲ, ಈ ಒಂಥರ ಹಳ್ಳಿ ಪ್ರದೇಶದಲ್ಲಿದ್ದವರಿಗೆ ಉಂಟಲ್ಲ, 3 ವರ್ಷದ ಡಿಗ್ರಿ ಲೈಫಲ್ಲಿ ಅರ್ಧಕ್ಕೆ ಅರ್ಧ ಜೀವನ ಉಂಟಲ್ಲ, ಈ ನಡೆಯೋದ್ರಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡ್ತೇವಲ್ಲ ನಾವು, ಇದರಲ್ಲೇ ಹೋಗ್ತದೆ. ನೋಡಿ, ಇಲ್ಲಿಂದ ಈಗ ನಡ್ಕೊಂಡು ನಾನೀಗ ಮನೆಯಿಂದ ಹೊರಟೆ. ಇವತ್ತೊಂದು ದಿನ ನೀವು ನನ್ನ ಜೊತೆಗಿರಿ, ನಾನು ತೋರಿಸ್ತೇನೆ. ಒಂದು ನಡೆಯುವುದು, ಒಂದು ಬಸ್ಸಲ್ಲಿ ಹೋಗೋದು, ಒಂದು ಬಸ್ಸಿಗೆ ಕಾಯುವುದು, ಇದೇ ವಿಷಯದಲ್ಲಿ ಉಂಟಲ್ಲ. ಈ 3 ವರ್ಷದಲ್ಲಿ 1.5 ವರ್ಷ ಇದಕ್ಕೆ ಅಂತಲೇ ನಾವು ಮೀಸಲಿಟ್ಟಾಗಿ ಆಗಿದೆ, ರಿಸರ್ವ್ ಇಟ್ಟಾಗಿ ಆಗಿದೆ. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡ್ನವರೆಗೆ ಈಗ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಎಷ್ಟು, 1 ಕಿಲೋಮೀಟ್ರ್ ಉಂಟಾ? ಅಷ್ಟೇ, 1 ಕಿಲೋಮೀಟ್ರ್ ಉಂಟು. ನಿಲ್ಲಿ, ನೀವು ನನ್ನೊಟ್ಟಿಗೆ ಇವತ್ತೀರಿ. ನಿಲ್ಲಿ, 1 ನಿಮಿಷ, ಗಾಡಿ ಬರ್ತಾ ಉಂಟು, ಸೌಂಡ್ ಅದರದ್ದು ಕೇಳ್ತದೆ, ಅದು ಹೋಗಲಿ, ಪಾಸ್ ಆಗಲಿ. ಸತ್ಯ, ವೀಡಿಯೋ ಮಾಡಲಿಕ್ಕೂ ಬಿಡೋದಿಲ್ಲ ಮಾರ್ರೆ, ನನ್ನದೇ ಗಾಡಿ ಹೋಗೋದು, ಎಷ್ಟು ಸಲ ನಿಲ್ಲಿಸಬೇಕು. ನಾನಿವಾಗ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದೆ. ಅಂದರೆ ಬಸ್ ಸ್ಟ್ಯಾಂಡ್ ಇಲ್ಲಿ ಇಲ್ಲ, ಬಟ್ ಬಸ್ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ನಾನು ಇಲ್ಲಿ ಬಸ್ಸಿಗೆ ಈಗ ಕಾಯ್ತಾ ಇದ್ದೇನೆ. ಸೊ ಬೆಳಿಗ್ಗಿನ ಬಸ್ ಸಿಕ್ಕಿತ್ತು ಇವಾಗ, ಹೇಗಾದರೂ ಕಾದು. ಸೊ ಈಗ ಬಸ್ಸಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ದೇನೆ. ಬಸ್ಸಿಂದ ಬಂದು ಇಳಿದೆ. ನೋಡಿ, ಇದರಲ್ಲಿ ಕೂಡ ಎಕ್ಸ್ಟ್ರಾ ನಡೀಲಿಕ್ಕೆ ಎಂತ ಗೊತ್ತಿಲ್ಲ. ನೋಡಿ, ಅಲ್ಲಿ ನಿಲ್ಲಿಸಲಿಕ್ಕೆ ಇಲ್ಲಿ ಬಂದು ನಿಲ್ಲಿಸಿದ್ರು. ಮೊದಲೇ ಹೆಚ್ಚು ನಡೀಲಿಕ್ಕೆ, ಅದರಲ್ಲಿ ಇನ್ನೂ ಕೂಡ ಡಬಲ್ ಮಾಡ್ತಾರೆ. ಪರವಾಗಿಲ್ಲ, ಅದೆಂತ ಮಾಡೋದಲ್ಲ, ಬೇಕಾದ್ರೆ ಹೋಗಬೇಕು ನಾವು. ಏನೋ ಮಿಸ್ ಆಯಿತು ನಿಲ್ಲಿಸುವಾಗ ಅಷ್ಟೇ. ಹಾಗೆ ಇಲ್ಲಿ ಬಂದ ನಂತರ ಉಂಟಲ್ಲ, ಇದು ನಮ್ಮದು ಚಿಕ್ಕ ಬೆಟ್ಟ ಉಂಟು. ಈ ಬೆಟ್ಟವನ್ನು ನಾವು ಹತ್ತಿಕೊಂಡು ಮೇಲೆ ಹೋಗಬೇಕು. ನಮ್ಮ ಕಾಲೇಜನ್ನು ನೀವು ಎಂಟ್ರಿ ಆದ ಕೂಡಲೇ ಈ ಚಿಕ್ಕ ಬೆಟ್ಟವನ್ನು ನೀವು ಹತ್ತಿಕೊಂಡು ಮೇಲೆ ಬರಬೇಕು. ಈ ನಮ್ಮ ಎಂಟ್ರೆನ್ಸ್ ತನಕ ಒಂದು ಚಿಕ್ಕ ಬೆಟ್ಟ, ಆಮೇಲೆ ಇನ್ನು ಸ್ಟ್ರೈಟ್ ಇಲ್ಲಿಗೆ ಬಂದ ಮೇಲೆ ಮತ್ತೆ ಸಿಗುವ. ನಮ್ಮ ವಾಚ್ಮ್ಯಾನ್ ಇದ್ದಾರೆ ಅಲ್ಲಿ. ಹಾಗೆ ಆಯ್ತು, ಇಲ್ಲಿ ಬಂದಾದ್ಮೇಲೆ ಉಂಟಲ್ಲ ಈ ಒಂದು ರಾಜಪಥ, ನಮ್ಮ ರಾಜಪಥದಲ್ಲಿ ನಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಹಾಗೆ ಎಲ್ಲಿ ಹೋದರೂ ನಡೆಯುವುದೊಂದು ತಪ್ಪುವುದಿಲ್ಲ, ಆಯಿತಾ. ಇಲ್ಲಿ ನಮ್ಮ ಈ ಒಂದು ರಾಜಪಥ, ಈ ರಾಜಪಥದಲ್ಲಿ ಬಂದ ನಂತರ ನಮ್ಮ ಬ್ಲಾಕ್ ಇಲ್ಲಿ ಅದಲ್ಲ, ಇಲ್ಲಿಗೊಂದು ಇನ್ನು ಚಿಕ್ಕ ಬೆಟ್ಟ ಹತ್ತಬೇಕು. ಎಷ್ಟು ಹತ್ತದು ಮಾರ, ಹತ್ತದ್ರಲ್ಲೇ ಆಯಿತು. ರಾಜಪಥವನ್ನು ಮುಗಿಸಿದ ನಂತರ ಚಿಕ್ಕ ಕರ್ವಿನ ಚಡ ಉಂಟು, ಇದನ್ನು ಕೂಡ ಹತ್ತಿಕೊಳ್ಬೇಕು. ಇನ್ನು ಇಲ್ಲಿ ಕೂಡ ನಡಿಬೇಕು. ಇಲ್ಲಿ ಉಂಟಲ್ಲ, ಎಂಟ್ರೆನ್ಸಿಗೆ ಬಂದೆ ಅಂತ ಹೇಳಿ ಇಲ್ಲಿ ಕೂಡ ಖುಷಿ ಪಡಲಿಕ್ಕಿಲ್ಲ. ಯಾಕೆಂತ ಕೇಳಿದರೆ, ಇನ್ನು ನಾವು ಸೀನಿಯರ್ಸ್ ನೋಡಿ, ಹಾಗೆ ನಮ್ಮ ಕ್ಲಾಸ್ ಇರುವಂಥದ್ದು 1st ಫ್ಲೋರಲ್ಲಿ. ಇನ್ನು ಈ ಸ್ಟೆಪ್ ಹತ್ತಿಕೊಂಡು ಮೇಲೆ ಹೋಗಬೇಕು. ಇಲ್ಲಿ ಕೂಡ ನಡೀಲಿಕ್ಕೆ ರೀಚ್ ಆಗಿ ಮೊಬೈಲನ್ನು ಉಂಟಲ್ಲ ಆಫೀಸಲ್ಲಿ ಇಡಬೇಕು. ಹಾಗೆ ಇನ್ನು ನನಗೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಮೊಬೈಲ್ ಆ್ಯಲೋ ಇಲ್ಲ. ಸೊ ಮೊಬೈಲನ್ನು ಆಫೀಸಲ್ಲಿ ಇಟ್ಟು ಹೋಗ್ತೇನೆ. ಇನ್ನು ಸಂಜೆ ತಗೊಳ್ಳಿಕ್ಕೆ ಬರುವಾಗ ವೀಡಿಯೋ ಮಾಡ್ತೇನೆ. ಕ್ಲಾಸ್ ಎಲ್ಲ ಆಯಿತು, ಇನ್ನು ಮನೆಗೆ ಹೊರಡುವಂಥದ್ದು. ಮೊಬೈಲೆಲ್ಲ ತಗೊಂಡಾಯಿತು. ನೋಡಿ, ಇವಾಗ ಕೂಡ ಈಗ ಇಳಿದುಕೊಂಡು ಹೋಗಬೇಕು. ಆಗ ಹತ್ತಿಕೊಂಡು ಬಂದದ್ದು, ಈಗ ಇಳಿದುಕೊಂಡು ಹೋಗೋದು. ನಾನೀಗ ಇಲ್ಲಿ ಬಸ್ಸಿಗೆ ನಿಲ್ಲಲಿಕ್ಕೆ ಬಂದೆ ಮಾರ್ರೆ. ಇಲ್ಲಿ ಇನ್ನು ಎಷ್ಟು ಹೊತ್ತು ನಿಲ್ಲಬೇಕು ಅಂತ ಗೊತ್ತಿಲ್ಲ. ನಮ್ಮ ಬಸ್ ಬರೋ ತನಕ ನಿಲ್ಲಬೇಕಿನ್ನು. ಇಲ್ಲಿ ಸ್ವಲ್ಪ ಆರಾಮ್ಸೆ ಉಂಟು. ಮೊದಲುಂಟಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಎಲ್ಲಿ ಗೊತ್ತುಂಟ, ಕಾಣ್ತದ ಬಿಸಿಲು ಮಾರ್ರೆ, ಕಾಣೋದಿಲ್ಲ. ಅಲ್ಲಿ ಕಾಣ್ತಾ ಇರ್ಬೋದು, ಅದರ ಇದು ಉಂಟು, ಪ್ಲ್ಯಾಟ್ಫಾರ್ಮ್ ಉಂಟು. ಅಲ್ಲಿ ಮೊದಲು ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡ್ ಇರ್ತಿದ್ದಂದ್ರೆ ಒಳ್ಳೇದಿತ್ತು ಮಾರೆ, ನೆರಳಿಗೆ. ಈಗ ಅಲ್ಲಿ ನಿಲ್ಲು ಅಂತ ಹೇಳಿದರೆ ಬಿಸಿಲು. ಹಾಗೆ ನಾವೀಗ ನಮ್ಮ ಈ ಎಂಟ್ರೆನ್ಸ್ ಹತ್ರನೇ ನಿಲ್ಲಬೇಕು. ಟೈಮ್ ಆಗುವಾಗ ಎದುರು ಹೋಗಿ ಬಿಸಿಲಿಗೆ ನಿಲ್ಲೋದು. ಹಾಗೆ
ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಸಿಗ್ತದೆ ಅಷ್ಟೇ, ಮತ್ತೆ ಎಂತ ಇಲ್ಲ, ಮತ್ತೆ ಆರಾಮ ಹಾಗೆ. ಈ ಕಡೆ ಬಂದು ನಾನು ನಿಂತುಕೊಂಡೆ, ಯಾಕೆಂದರೆ ಅಲ್ಲಿ ನಾನು ಆಗ ಅಲ್ಲಿದ್ದದ್ದು. ಅಲ್ಲಿ ನಿಂತುಕೊಂಡ್ರೆ ಎಂತ ಗೊತ್ತುಂಟಾ, ಇದು ಆ ಕಡೆಯಿಂದ ಬರುವ ಗಾಡಿ ಕಾಣುವುದಿಲ್ಲ ನೋಡಿ, ಹಾಗಾಗಿ ಈ ಕಾರ್ನರ್ಗೆ ಬಂದದ್ದು. ಅಂದರೆ ಇಲ್ಲಿಂದ ಸ್ಟ್ರೈಟ್ ಹೈವೇ ಕಾಣ್ತದೆ ಹಾಗೆ. ಮೊದಲು ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ದದ್ದು, ಅಲ್ಲಿಂದ ಡೈರೆಕ್ಟ್ ಕಾಣ್ತಾ ಇತ್ತು. ಈಗ ಅಲ್ಲಿ ನಿಂತುಕೊಂಡ್ರೆ ಬಿಸಿಲು, ಈಗ ಇಲ್ಲಿ ನಿಂತುಕೊಂಡದ್ದು. ಈ ತಂಪು ಗಾಳಿ ಸಹ ಬರ್ತದೆ, ಮತ್ತು ಈ ಗಿಡ ಎಲ್ಲ ನೋಡಿ ಅಡ್ಡ ಉಂಟಿಲ್ಲಿ. ಅಷ್ಟು ಬಿಸಿಲು ಬೀಳೋದ ಹಾಗೆ ಒಂದು ಸ್ವಲ್ಪ, ತುಂಬ ಅಲ್ಲ, ಅಷ್ಟು ಬಿಸಿಲು ಬೀಳುವುದಿಲ್ಲ. ಈ ಬಿಸಿಲು ಮಾರೆ ಹಾಗೆ ಕಾಯಬೇಕು, ಮತ್ತೆಂತ ಮಾಡೋದು, ಬಸ್ ಬರಬೇಕಾದ್ರೆ ಕಾಯಬೇಕು ಹಾಗೆ. ಇಲ್ಲಿ ನಿಂತುಕೊಂಡಿದ್ದೇನೆ ನೋಡು, ಬಸ್ ಬಂದಮೇಲೆ ಬಸ್ಸಲ್ಲಿ ಹೋಗೋದು. ಬಸ್ಸಲ್ಲಿ ವೀಡಿಯೋ ಮಾಡೋದಿಲ್ಲ ಆಯಿತಾ, ನಾಚಿಕೆ ಆಗ್ತದೆ ಮೊಬೈಲ್ ಇಟ್ಕೊಳ್ಳಿಕ್ಕೆ, ಅದು ಹೀಗೆ ಎದುರು ಇಟ್ಕೊಳ್ಳಿಕ್ಕೆ ಹಾಗೆ. ನಮ್ಮ ಬಸ್, ನಮ್ಮ ಊರಿಗೆ ಹೋಗುವಂಥ ಬಸ್ ಎಲ್ಲರಿಗಿಂತ ಲೇಟ್ ಬರುವಂಥ ಬಸ್. ಹಾಗಾಗಿ ಈ ಟೈಮಿಗೆ ನಮ್ಮಾಚೆ ಹೋಗುವವರು ಮಾತ್ರ, ಅಲ್ಲಿ ಸ್ವಲ್ಪ ಜನ ಕೆಳಗೆ ನಿಂತಿದ್ದಾರೆ, ಆ ಕಡೆ ಸ್ವಲ್ಪ ನಿಂತಿದ್ದಾರೆ, ನಾವಿಲ್ಲಿ ಸ್ವಲ್ಪ ಈ ಕಡೆ ನಿಂತಿದ್ದೇವೆ, ಹೀಗೆ ಇಷ್ಟೇ. ನಮ್ಮಾಚೆ ಹೋಗುವವರು ಮಾತ್ರ ಈಗ ಇರುವಂಥದ್ದು, ಬಾಕಿ ಎಲ್ಲ ಬಸ್ನವರು ಹೋಗಿ ಆಗಿದೆ ಹಾಗೆ. ಲಾಸ್ಟ್ ಒಂದು ನಮ್ಮನ್ನು ಕರ್ಕೊಂಡು ಹೋಗುದು ಮಾರೆ ಬಸ್. ಬಂತು ಬಸ್ ಬಂತು. ಸರಿ ಸರಿ ಸರಿ, ಒಂದು ನಿಮಿಷ, ಓಡಬೇಕು. ಬಸ್ಸಲ್ಲಿ ಬರ್ತುಂಟು, ಓಡದಿದ್ರೆ ಬಸ್ ಸಿಗುದಿಲ್ಲಲ್ಲ ಮಾರ್ರೆ. ಬಸ್ ಟ್ಯಾಂಕರ್ ಅಡ್ಡ ಬಂತು. ಬಸ್ ಬಂತು, ಬಸ್ ಕೆಂಪು ಬೋರ್ಡ್ ಬಸ್ ಬರ್ತಾ ಉಂಟು. ಮತ್ತೆ ಸಿಗುವ ಆಯಿತಾ, ಬೈ. ನೋಡಿ ನಾನೀಗ ಬಸ್ಸಿಗೆ ಹತ್ತಿದೆ, ಬಸ್ಸಲ್ಲಿ ಈಗ ಹೋಗ್ತಾ ಇದ್ದೇನೆ. ಇಲ್ಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾನೀಗ ಮನೆಗೆ ರೀಚ್ ಆಗ್ತೇನೆ ಇವಾಗ. ಹಲೋ ಗಾಯ್ಸ್, ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಮಂಗಳೂರಿಗೆ ಅಲ್ಲಿಗೆ ಕಲ್ಲುಗುಡ್ಡೆಗೆ ಹೋಗುದು. ಸ್ನೇಹಿತರೆ, ನಾನೀಗ ಮನೆ ಹತ್ತಿರ ಆದೆ, ಬಸ್ಸಿಂದೆಲ್ಲ ಇಳಿದೆ. ನೋಡಿದ್ರಲ್ಲಿ ಇವತ್ತು ಒಂದು ದಿನ ಹೇಗಿರ್ತದೆ ಅಂತ. ಎಂತ ಇಲ್ಲ, ಹೋಗೋದು ಸತ್ಯ, ಕಾಲೇಜಲ್ಲಿ ಇರುವುದಕ್ಕಿಂತ ಹೆಚ್ಚು ಟೈಮಿಗೆ ಹೋಗೋದ್ರಲ್ಲಿ, ಬಸ್ಸಿಗೆ ಕಾಯೋದ್ರಲ್ಲಿ, ಬಸ್ಸಲ್ಲಿ ಹೋಗೋದ್ರಲ್ಲಿ, ಇಷ್ಟರಲ್ಲಿ ಟೈಮ್ ವೇಸ್ಟ್ ಅಂತಲ್ಲ, ಎಂತ ಹೇಳೋದು, ಅನಿವಾರ್ಯ ಆಗಲೇಬೇಕು. ಹಾಗೆ ಒಂದು ದಿನ ಹೀಗೆ ಇತ್ತು. ಸೊ ನನಗೆ ಎಲ್ಲ ಕಡೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ, ಸರಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಏನೇ ಇರಲಿ, ಮತ್ತೊಂದು ಇದೇ ರೀತಿಯ ವೀಡಿಯೋದ ಮೂಲಕ ನಾವು ಭೇಟಿಯಾಗೋಣ ಅಂತ ಹೇಳ್ತಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಮುಂದಿನ ವೀಡಿಯೋದ ಅಪ್ಡೇಟ್ಗಳನ್ನು ಫಸ್ಟ್ ನೀವೇ ಪಡಿಬೋದು ಅಂತ ಹೇಳ್ತಾ, ಮತ್ತೊಂದು ಸಂಚಿಕೆಯೊಂದಿಗೆ ನಾವು ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಚಾನಲ್ನ ಮುಂದಿನ ವಿಡಿಯೋದ ಅಪ್ಡೇಟ್ಗಳನ್ನು ನೀವೇ ಮೊದಲಿಗರಾಗಿ ಪಡೆಯಲು ವಿಡಿಯೋದ ಕೆಳಗೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ.